ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈಲಿ ಡೇ ಐಸ್ ಕ್ರೀಮ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾಗೆಯೇ ಡೈಲಿ ಡೇ ಐಸ್ ಕ್ರೀಮ್. ಸೊ ಸಾಂಪ್ರದಾಯಿಕ ಅಡುಗೆಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಸಾಂಪ್ರದಾಯಿಕ ಅಡುಗೆಗಳಲ್ಲಿ ವಿಭಿನ್ನ ರೀತಿಯಾದಂಥದ್ದಿದೆ, ಅದನ್ನು ಕೂಡ ಈಗ ಹೆಚ್ಚಿನವರು ಮರಿತಾ ಇದ್ದಾರೆ. ಸೊ ಇದೇ ಸಾಂಪ್ರದಾಯಿಕ ಖಾದ್ಯವನ್ನು ಮತ್ತೊಮ್ಮೆ ಮರುಕಳಿಸಿ ನಮಗೆಲ್ಲ ನೆನಪು ಮಾಡ್ತಾ ಇದ್ದಾರೆ ಇವತ್ತಿನ ನಮ್ಮ ಅತಿಥಿ ಶ್ರೀಮತಿ ಕುಸುಮ ಅವರು. ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ಕುಸುಮ ಅವರು ಎಲ್ಲಿಂದ ಬರ್ತಾ ಇದ್ದೀರಿ ತಾವು? ನಾವು ಮುದ್ರಾಡಿಯಿಂದ. ಮುದ್ರಾಡಿ ಇದು ಎಲ್ಲ ಆಯಿತು? ಮುದ್ರಾಡಿ ಅಂದರೆ ಹೆಬ್ರಿಗಿಂತ ಸ್ವಲ್ಪ ಹಿಂದೆ, 5 ಕಿಲೋಮೀಟ್ರ್ ಹಿಂದೆ. ಸೊ ಅಷ್ಟು ದೂರದಿಂದ ಬಂದಿದ್ದೀರಿ. ಸರಿ, ಸಾಂಪ್ರದಾಯಿಕ ಅಡುಗೆಯನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದೀರಿ. ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ? ಸಾಂಪ್ರದಾಯಿಕ ಅಡುಗೆ ಅಂದರೆ ಚಿಲ್ಮೆ ಅಡ್ಡೆ ಅಂತ, ನಾವು ತುಳುವಿನಲ್ಲಿ ಚಿಲ್ಮೆ ಅಡ್ಡೆ ಅಂತ ಹೇಳ್ತೇವೆ. ಅದು ಹೆಚ್ಚಾಗಿ ಅಷ್ಟಮಿಯ ದಿವಸ ಮಾಡೋದು. ಸಿಹಿ ಮಾಡ್ತೇವಲ್ವ, ಅಷ್ಟಮಿಯ ದಿವಸ ಹೆಚ್ಚಾಗಿ ಮಾಡ್ತಿದ್ರು ನಮ್ಮ ಅಮ್ಮನವರು ಎಲ್ಲ. ಅದು ಅಕ್ಕಿಯನ್ನು ಕಡ್ದು ಅದಕ್ಕೆ ಮತ್ತೆ ಹಲಸಿನ ಎಲೆದು ತೊಟ್ಟೆ ಮಾಡಿ ಅದಕ್ಕೆ ಮತ್ತೆ ಬೆಲ್ಲ, ತೆಂಗಿನಕಾಯಿ, ಏಲಕ್ಕಿ ಮಿಕ್ಸ್ ಮಾಡಿ ಮಾಡಿಯೇ ತೋರಿಸಿ ನಮಗೆ. ಹಬೆಯಲ್ಲಿ ಬೇಯಿಸ್ಬೇಕು. ಹಬೆಯಲ್ಲಿ ಬೇಯಿಸ್ಕೊಳ್ಳುವಂಥದ್ದು. ಸರಿ, ಅಡ್ಡಿ ಅಂದ್ರೆ ಹಬೆಯಲ್ಲೇ ಬೇಯಿಸ್ಕೊಳ್ಳುವಂಥದ್ದು. ಸೊ ಮೊದಲಿಗೆ ಈಗ ಬೆಲ್ಲ ಹಾಕ್ತಿದ್ದೀನಿ. ಮತ್ತೆ ತೆಂಗಿನಕಾಯಿ ತುರಿ. ಸೊ ತುರ್ಕೊಂಡ್ರೆ ಸಾಕು, ಅದನ್ನೇನು ಪುಡಿ ಮಾಡಬೇಕು ಅಂತ ಇಲ್ವಾ? ಇಲ್ಲ, ಪುಡಿ ಮಾಡ್ಬೇಕಂತ ಏನಿಲ್ಲ. ಸ್ವಲ್ಪ ಏಲಕ್ಕಿ ಪುಡಿ, ಇದು ಗಮ್ಮಂತ ಪರಿಮಳ ಬರಬೇಕು. ನಾವು ಏನೇ ಸಿಹಿ ಖಾದ್ಯ ಮಾಡಿದ್ರು ಅದು ಒಳ್ಳೆ ಪರಿಮಳ ಬರಬೇಕು. ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ನೀವು ಪಾಕೆಟ್ ತರ ಅಂತ ಹೇಳಿದ್ರಿ, ಅದು ಕೋನ್ ತರ ಅದನ್ನ ಮಾಡ್ಕೊಂಡು ತಂದಿದ್ದೀರಿ. ಹೌದು, ಹಾಗೆ. ಅದನ್ನ ಸ್ವಲ್ಪ ಏನಾದ್ರು ಬಾಡಿಸ್ಕೊಳ್ಬೇಕಾಗುತ್ತಾ, ಹೇಗೆ? ಬಾಡಿಸ್ಕೊಳ್ಬೇಕಂತ ಏನಿಲ್ಲ. ಇದು ಚೆನ್ನಾಗಿ ಮಿಕ್ಸ್ ಆಯ್ತು. ಇದು ಇನ್ನು ಇದನ್ನು ತಕೊಂಡು ಅದು ಹಬೆಯಲ್ಲಿ. ಸೊ ಅದಕ್ಕೆ ಏನೆಲ್ಲ ಹಾಕಿದ್ರಿ? ಇದಕ್ಕೇನು ಹಾಕ್ಲಿಕ್ಕಿಲ್ಲ, ಅಕ್ಕಿ ಮತ್ತೆ ಉಪ್ಪು ಅಷ್ಟೇ. ಕುಚ್ಚಲಕ್ಕಿ ಅಂದ್ರೆ ಅದು ಬರೇ ಬೆಳ್ತಿಗೆ ಹಾಕಿದ್ರೆ ಎಷ್ಟು ಗಟ್ಟಿ ಕಡಿಲಿಕ್ಕೆ ಬರುದಿಲ್ಲ. ಅದಕ್ಕೆ ಸ್ವಲ್ಪ ಕುಚ್ಚಲಕ್ಕಿ, ಸ್ವಲ್ಪ ಬೆಳ್ತಿಗೆ ಅಕ್ಕಿ ಹಾಕಿ ಎಷ್ಟು ಸಮ ಪ್ರಮಾಣವ? ಸರಿ ಪ್ರಮಾಣದಲ್ಲಿ. ಹೌದು, ಹಬೆಯಲ್ಲಿ ಇಟ್ಕೊಳ್ಳೋದು ಅಂತ ಹೇಳಿ. ಹೌದು. ನೀರು ಹಾಕಿ ಇಟ್ಟಿದೆ. ಸೊ ಇದು ಪಾಕೆಟ್ ತರ ಅದರ ಶೇಪ್ಗೆನೆ ಮಾಡ್ಕೊಳ್ಬೇಕು. ಹೌದು, ಹೀಗೆ ಮಧ್ಯ ಹೀಗೆ ಇದು ಮಾಡಿ ಇದಕ್ಕೆ ಇದನ್ನು ತುಂಬಿಸಿದ್ರೆ ಆಯ್ತು. ಆ ಮಧ್ಯದಲ್ಲಿ ಹೋಲ್ ಮಾತ್ರ ಕರೆಕ್ಟ್ ಆಗಿ ಮುಚ್ಚಬೇಕಾಗುತ್ತೆ. ಹೌದು. ಸೊ ಇದರಲ್ಲೇ ಈಗ ಇನ್ನೊಂದು ಮಾಡ್ತಾರೆ, ಗುಂಡ. ಹೌದು. ಸೊ ಅದು 4 ಹಲಸಿನ ಎಲೆ 4 ಎಲೆಯಲ್ಲಿ ಮಾಡುದು. ಅದು ಸಹ ಮಾಡ್ತೇವೆ ನಾವು. ಅಂದ್ರೆ ಅಷ್ಟಮಿಯ ದಿವಸ ರಾತ್ರಿಗೆ ಇದು ಮಾಡ್ತಾರೆ, ಮತ್ತೆ ಮರು ದಿವಸ ಹಸಿರು ಕುಡಿಕೆಗೆ ಅದು ಮಾಡಿ, ಮತ್ತೆ ಅದಕ್ಕೆ ತುಂಬಾ ತರಕಾರಿ ಮತ್ತೆ ಹೆಸರು ಮೊಳಕೆ ಬರಿಸಿ ಹಾಕಿ ಮರು ದಿವಸ ಅದು ಮಾಡುದು. ರಾತ್ರಿಗೆ ಇದು ಮಾಡ್ತಿದ್ವಿ. ಓಕೆ, ದೇವರಿಗೆ ಅರ್ಪಣೆ ಮಾಡುವಂಥದ್ದು ಇದನ್ನ ಮಾಡಿ ಇಡ್ತೇವೆ. ಹೌದು. ಇದನ್ನ ಈಗ ಬಾಳೆ ಎಲೆಗೆ ಸವರಿ ಕೂಡ ಮಾಡ್ತಾರಲ್ಲ? ಹೌದು, ಅದಕ್ಕೆ ಬಾಳೆ ಎಲೆ ಕಡುಬು ಅಂತ ಹೇಳ್ತಾರೆ. ಬಾಳೆ ಎಲೆಗೆ ಸಹ ಹಾಕಿ ಮಾಡ್ತಾರೆ. ಓಕೆ.
ಸೊ ಒಂದೇ ಬಗೆ ಅಂತದ್ದು, ಆದ್ರೆ ಎಷ್ಟು ವಿಧ. ಅರಸಿನ ಎಲೆಯಲ್ಲಿ ಮಾಡ್ತಾರೆ, ಬಾಳೆ ಎಲೆಯಲ್ಲಿ ಮಾಡ್ತಾರೆ, ಹೆಸರು ತುಂಬಾ ಇದೆ. ಹೌದು ಹೌದು. ಇದು ಚಿಲ್ಮಿ ಅಡ್ಡೆ. ಚಿಲ್ಮಿ ಅಡ್ಡೆ. ಚಿಲ್ಮಿ ಅಡ್ಡೆ. ಚಿಲ್ಮಿ ಅಂದ್ರೆ ಇದು, ಚಿಲ್ಮಿ ಅಂದ್ರೆ ಇದು ಕೊಂಡ, ಇದು ಕೊಳವೆ ಹಾಗಾಗ್ತದಲ್ಲ, ಅದಕ್ಕೆ ಚಿಲ್ಮೆ ಅಡ್ಡೆ ಅಂತ. ಅಂದ್ರೆ ಮಕ್ಕಳಿಗೆಲ್ಲ ಇಷ್ಟ ಆಗ್ತದಲ್ಲ, ಬೆಲ್ಲಕಾಯಿ ತುಂಬಾ ಹಾಕಿದ್ರೆ ಮಕ್ಕಳಿಗೆಲ್ಲ ಇಷ್ಟ ಆಗ್ತದಲ್ಲ, ಸಿಹಿ ಸಿಹಿ ಇರ್ತದಲ್ಲ ಅದು. ಅಂದ್ರೆ ಮತ್ತೆ ಈಗ ಎಲ್ಲ ಐಸ್ ಕ್ರೀಮ್ ಎಲ್ಲ ಹೌದು. ಮೊದಲೆಲ್ಲ ಮಕ್ಕಳಿಗೆ ಇದು ಹೀಗೆ ತೆಗೆದು ಕೊಟ್ರೆ ಇದು ಸಿಹಿ ಸಿಹಿ ಇರ್ತದಲ್ಲ, ಒಳ್ಳೆ ಖುಷಿಯಲ್ಲಿ ತಿಂತಾರೆ. ಖುಷಿ ಅಂದ್ರೆ ಐಸ್ ಕ್ರೀಮ್ ಜೊತೆಗೂ ಇದನ್ನ ಒಟ್ಟಿಗೆ ಇಟ್ಕೊಂಡು ಮಾಡ್ಬೋದು. ಐಸ್ ಕ್ರೀಮ್ ನಮ್ಮ ಡೈರಿ ಡೇ ಐಸ್ ಕ್ರೀಮ್ ಇದೆ. ಅದರಲ್ಲಿ ಇನ್ನೊಂದೇನು ಗೊತ್ತಾ, ಈಗ ನಾವು ಈ ಎಲೆಯಲ್ಲೆಲ್ಲ ಮಾಡ್ತೀವಲ್ಲ, ಅದೇ ರೀತಿ ನಮ್ಮ ಡೈರಿ ಡೇ ಐಸ್ ಕ್ರೀಮ್ದು ಪಾನ್ ಐಸ್ ಕ್ರೀಮ್ ಇದೆ. ಸೊ ಈಗ ನೋಡಿ, ನೀವು ಇದನ್ನ ಚಿಲ್ಮಿ ಅಡ್ಡಿ ಅಂತ ಕೋನ್ ತರ, ಅದರಲ್ಲೂ ನೀವು ಕುಲ್ಫಿ ತರ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಬಟ್ ಇದರಲ್ಲಿ ಡೈರಿ ಡೇ ಐಸ್ ಕ್ರೀಮ್ನಲ್ಲಿ ನಿಮಗೆ ಪಾನ್ ಐಸ್ ಕ್ರೀಮ್ ಇದೆ. ಸೊ ಪಾನ್ ನಾವು ಯಾವಾಗಲೂ ತಿಂತೀವಲ್ವಾ ಊಟ ಆದ ನಂತರ, ಅದೇ ರೀತಿ ಐಸ್ ಕ್ರೀಮ್ ಕೂಡ ಇದೆ. ಸೊ ಎಷ್ಟು ವಿಧ ಎಲ್ಲ. ಈಗ ಈಗ ಅಂದ್ರೆ ಕೆಲವರಿಗೆಲ್ಲ ಸಿಹಿ ಇಷ್ಟ ಆಗುದಿಲ್ಲ, ಹಾಗೆ ಕಡಿಮೆ. ಈಗ ಮಕ್ಕಳಿಗೆಲ್ಲ ಈಗ ಕೇಳುದಂತ, ಈಗ ಖಾಲಿ ಐಸ್ ಕ್ರೀಮ್ ಅಷ್ಟೇ ಕೇಳುದು. ಮೊದಲೆಲ್ಲ ಮಕ್ಕಳು ಚಿಕ್ಕವ್ರು ಇರುವಾಗ, ನಾವೆಲ್ಲ ಚಿಕ್ಕವ್ರು ಇರುವಾಗ ಐಸ್ ಕ್ರೀಮ್ ಎಲ್ಲ ಇರ್ಲಿಲ್ಲಲ್ಲ, ಆವಾಗ ಮಕ್ಕಳಿಗೆ ಇದು ಇಷ್ಟ ಆಗ್ತಿತ್ತು. ಈ ತರ ಈಗ ಮಕ್ಕಳಿಗೆ ಅದು ಈಗ ಅದ್ರಲ್ಲೇ ಎಷ್ಟು ವಿಧ ಮಾಡ್ತಾ ಇದಾರೆ. ಪಾನ್ ತಿನ್ನಿ ಅಂದ್ರೆ ತಿನ್ನೋದಿಲ್ಲ. ಸೊ ಹೊಟ್ಟೆ ನೋವು ಕೂಡ ತುಂಬಾ ಒಳ್ಳೇದು. ವೀಳ್ಯದೆಲೆ ಹಬೆ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಒಳ್ಳೆ ಸ್ಟೀಮ್ ಬರ್ತಾ ಇದೀನಿ, ಇಟ್ಕೊಳ್ಬೋದಲ್ಲ. ಸೊ ಇದು ಸರಿ ಸಾಧಾರಣ ಎಷ್ಟೊತ್ತು ಇಡಿ? ಒಂದು ಇಡ್ಲಿಗೆ ಎಷ್ಟು ಬೇಕು ಅಷ್ಟು ಸಾಕಾಗ್ತದೆ. ಓಕೆ. ಸೊ ಇದೇ ಹಬೆಯಲ್ಲಿ ಒಂದು 5 ರಿಂದ 10 ನಿಮಿಷ ಬಂದರೆ ಸಾಕು ಅನ್ಸುತ್ತೆ. ಸೊ ಅಷ್ಟಮಿ ಕಳಿತು, ಚೌತಿ ಕಳಿತು, ಇನ್ನು ಬರುವಂಥದ್ದು ದೀಪಾವಳಿಗೆ. ದೀಪಾವಳಿಗೂ ಇಂಥದ್ದೇನಾದರೂ ಖಾದ್ಯಗಳನ್ನು ಮಾಡ್ತಾರೆ. ಅರಸಿನ ಎಲೆ ಕಡುಬು, ಅರಸಿನ ಎಲೆ ಕಡುಬು ದೀಪಾವಳಿಗೆ ಮಾಡಲೇಬೇಕು ನಮ್ಮ ಆಚೆ ಕಡೆ ಎಲ್ಲ. ಮತ್ತೆ ದನ ಎಲ್ಲ ಇದ್ದವರು ಬಾಳೆ ಎಲೆಯಲ್ಲಿ ಅದು 1 ಸೇರು ಅಕ್ಕಿ ಹಾಕಿ ಅದರಲ್ಲಿ 3 ಕಡುಬು, 1 ಸೇರು ಅಕ್ಕಿಗೆ. ಅದು ದೊಡ್ಡ ಕಡುಬು. 1 ಸೇರು ಅಕ್ಕಿದು ಬರೀ 3 ಕಡುಬು. ಮತ್ತೆ ಅದಕ್ಕೆ 1 ತೆಂಗಿನಕಾಯಿ ಹಾಕ್ತಾರೆ. ಬೆಲ್ಲ ಮತ್ತೆ ತೆಂಗಿನಕಾಯಿ ಹಾಕಿ ಅದು ಎಲೆಯಲ್ಲಿ ಹೀಗೆ ಹಾಕಿ ಇಟ್ಟು ಮಧ್ಯಕ್ಕೆ ಅದು ಹಾಕಿ ಹೀಗೆ ಮಡಚ್ತಾರೆ. ಮಡಚಿ ಬೇಯಲಿಕ್ಕೆ ಇಡಬೇಕು. ಅದನ್ನು ಮತ್ತೆ ದೇವರಿಗೆ ಒಪ್ಪಿಸಿ ಮತ್ತೆ ತಿನ್ಲಿಕ್ಕೆ. ಹಾಗೆ 1 ಸೇರಿದು ಬರೀ 3 ಕಡುಬು ಮಾಡೋದು. 3 ಕಡುಬು. ಅದು ಹೆಚ್ಚಿನ ಮನೆಯಲ್ಲಿ ದನ ಎಲ್ಲ ತುಂಬ ಇದ್ದವರು, ಗದ್ದೆ ಎಲ್ಲ ಇದ್ದವರು ಪ್ರತಿ ತಿಂಗಳು ಸಂಕ್ರಮಣದ ದಿವಸ ಇಡ್ತಾರೆ. ಅದನ್ನ ಮಾಡ್ತಾ ಇರ್ತಾರೆ. ಬೆಂದಿದೆ ಈಗ ಇದು? ಈಗ ಬೆಂದಿದೆ. ಅಂದರೆ ಎಲೆ ಚೇಂಜ್ ಕಲರ್. ಇದು ಆಫ್ ಮಾಡಲಾ? ಮಾಡಿ. ಚಿಲ್ಮಿ ಅಡ್ಡೆ ರೆಡಿ ಆಯಿತು. ಚಿಲ್ಮಿ ಅಡ್ಡೆ. ಸೊ ಚಿಲ್ಮಿ ಅಡ್ಡೆ ಬಗ್ಗೆ ಕೇಳಿರಲಿಲ್ಲ. ಸೊ ಈ ರೀತಿಯಾಗಿ ಬೇರೆ ಅಡ್ಡೆ ಎಲ್ಲ ಮಾಡ್ತೀವಿ ಅಂದರೆ ಸೇಮ್ ಅದೇ ರೀತಿ. ಬಟ್ ಈ ರೀತಿ ಪಾಕೆಟ್ ಅಡ್ಡೆ ನೋಡೋಕ್ಕೂ ಕೋನ್ ಅಡ್ಡೆ ಏನು ಬೇಕಾದರೂ ಮಕ್ಕಳೆಲ್ಲ ಹೇಳಿದ್ರೆ ಇಂಥದ್ದೇ ಹೆಸರು ಇಡ್ತಾರೆ. ಸೊ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಬಿಸಿಯಾದಂಥ ಚಿಲ್ಮಿ ಅಡ್ಡೆ ರೆಡಿಯಾಗಿದೆ. ಸಾಂಪ್ರದಾಯಿಕವಾದಂತಹ ಖಾದ್ಯ. ಸೊ ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಚಿಲ್ಮಿ ಅಡ್ಡೆ ತಯಾರಿಸುವ ವಿಧಾನ: ಮೊದಲು ಬೆಲ್ಲ, ತೆಂಗಿನ ತುರಿ, ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಇನ್ನೊಂದೆಡೆ ಅಕ್ಕಿಯನ್ನು ನುಣ್ಣಗೆ ರುಬ್ಬಿಟ್ಟುಕೊಳ್ಳಿ. ನಂತರ ಅಕ್ಕಿಯ ಅಂಟನ್ನು ತ್ರಿಕೋಣವಾಗಿ ಮಡಚಿದ ಹಲಸಿನ ಎಲೆಯ ಒಳಗೆ ತುಂಬಿ ಮಧ್ಯದಲ್ಲಿ ತಯಾರಿಸಿಟ್ಟ ಬೆಲ್ಲಕಾಯಿಯ ಹೂರ್ಣ ತುಂಬಿ ಮೇಲಿನಿಂದ ಅಕ್ಕಿ ಅಂಟಿನಿಂದ ಮುಚ್ಚಿ ಹಬೆಯಲ್ಲಿ 5 ರಿಂದ 10 ನಿಮಿಷ ಬೇಯಿಸಿ. ಈಗ ಸಾಂಪ್ರದಾಯಿಕ ಚಿಲ್ಮಿ ಅಡ್ಡೆ ಸವಿಯಲು ಬಲು ರುಚಿ. ಚಿಲ್ಮಿ ಅಡ್ಡೆ ರೆಡಿಯಾಗಿದೆ. ತೀರಾ ಬಿಸಿ ಇದೆ. ಸೊ ಬಿಸಿ ಇರುವಾಗ ತಿಂದರೆ ಇದರ ಟೇಸ್ಟ್ ಗೊತ್ತಾಗೋದಿಲ್ಲ. ಸ್ವಲ್ಪ ತಣ್ಣಗಾದ್ಮೇಲೆ ತಿಂದರೆ ಟೇಸ್ಟ್ ಸಖತ್ತಾಗಿರುತ್ತೆ. ಸೊ ಅದು ತಣ್ಣಗಾಗ್ತಾ ಇರಲಿ. ನೆಕ್ಸ್ಟ್ ಡಿಶ್ಗೆ ಅವರೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾರೆ. ಅಷ್ಟೊತ್ತು ನೀರು ತಗೊಳ್ಳಿ, ಸಣ್ಣ ಬ್ರೇಕ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.
ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾಗೆಯೇ ಡೈರಿ ಡೇ ಐಸ್ ಕ್ರೀಮ್. ಸೊ ಬಿಸಿ ಬಿಸಿ ಆದಂಥ ಚಿಲ್ಮಿ ಅಡ್ಡಿಯ ರೆಸ್ಟ್ ಆಗ್ತಾ ಇದೆ, ಅದು ರೆಸ್ಟ್ ಆಗ್ತಾ ಇರಲಿ. ನೆಕ್ಸ್ಟ್ ಯಾವ ರೆಸಿಪಿ ಬನ್ನಿ ಕೇಳೋಣ. ಸೊ ಈಗ ಯಾವ ಅಡುಗೆ ಹೇಳ್ಕೊಡ್ತಾ ಇದ್ರಿ ಕುಸುಮ ಅವರೇ? ಈಗ ಸಾಂಬಾರ್ ಬಳ್ಳಿ ಮತ್ತು ಆಲೂಗಡ್ಡೆ ಪೋಡಿ. ಸಂಬರವಳ್ಳಿ ಹಾಗೂ ಆಲೂಗಡ್ಡೆಯ ಪೋಡಿ. ಸೊ ಆಲೂಗಡ್ಡೆ ಟೇಸ್ಟ್ ನೀವು ಫ್ರೆಂಚ್ ಫ್ರೈಸ್ ಮಾಡಿ ಏನೇ ಮಾಡಿ ಸಖತ್ತಾಗಿರುತ್ತೆ. ಸಂಬರವಳ್ಳಿ ಸೊ ಆರೋಗ್ಯಕ್ಕೆ ತುಂಬ ಉತ್ತಮವಾದಂಥದ್ದು. ಸರಿ, ಹಾಗಾದರೆ ಶುರು ಮಾಡೋಣ. ಎಸ್, ಫಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿ. ಸೊ ಖಾರ ಅವರವರ ಇಷ್ಟಕ್ಕೆ ತಕ್ಕ ಹಾಗೆ. ಕೆಲವರಿಗೆ ಖಾರ ಆದರೆ ಇಷ್ಟ ಆಗ್ತದೆ, ಕೆಲವರಿಗೆ ಖಾರ ಆದರೆ ಇಷ್ಟ ಆಗೋದಿಲ್ಲ, ಹಾಗೆ ಇರ್ತದಲ್ಲ ಹಾಗೆ. ಸೊ ನಿಮಗೆ ಖಾರ ಇಷ್ಟನಾ ಇಲ್ವಾ? ಹಾಂ, ನಮಗೆ ಖಾರ, ನಮ್ಮ ಮನೇಲಿ ಎಲ್ಲರಿಗೂ ಖಾರ ಇಷ್ಟ. ಎಸ್, ಡನ್. ನನಗೂ ಕೂಡ ತುಂಬ ಇಷ್ಟ. ಹಾಕಿ. ಮತ್ತು ಕಡಲೆ ಹಿಟ್ಟು. ನೀರು ಹಾಕ್ಕೊಳ್ಳೋದಾ? ಎಷ್ಟು ಬೇಕು ಹಾಕ್ಕೊಳ್ಳಿ. ಸರಿ, ಹಾಗಾದರೆ ಇದು ಪೋಡಿ ಹೇಗೆ, ಅದಕ್ಕೆ ಹಿಟ್ಟು ಎಷ್ಟು ಬೇಕೋ ಅಷ್ಟಕ್ಕೆ ಕಲಿಸ್ಕೊಳ್ಬೇಕು. ಸರಿ, ನೀವು ಆ ಕಡೆ ಕಲಿಸ್ಕೊಳ್ತಾ ಇರಲಿ, ಈ ಕಡೆ ನಾನು ಎಣ್ಣೆಯನ್ನು ಇಟ್ಕೊಳ್ತೀನಿ. ಸೊ ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಯಾಕೆ ಗೊತ್ತಾ, ಇದು ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸೊ ನೀವು ಎಷ್ಟೇ ಇದು ಕರಿದ ಐಟಮ್ಸನ್ನು ತಿನ್ನಿ, ಸೊ ಕೊಬ್ಬು ಬರೋದಿಲ್ಲ. ಸೊ ಈಗ ಸಾಂಬಾರ್ ಬಳ್ಳಿ ಸೊಪ್ಪಿಗೆ ಆಲೂಗಡ್ಡೆ ಮಧ್ಯಕ್ಕೆ ಇಟ್ಟು, ಮತ್ತೆ ಒಳ್ಳೆ ಐಡಿಯಾ. ಖಾಲಿ ಸಂಬರವಳ್ಳಿ ಇದರ ಪಕೋಡ ಮಾಡಿದ್ದೀನಿ ಅಥವಾ ಬಜ್ಜಿ ಮಾಡಿದ್ದೀನಿ ಅಂದರೆ ಮಕ್ಕಳು ತಿನ್ನಲ್ಲ. ಸೊ ಮಧ್ಯದಲ್ಲಿ ಈ ಥರ ನೋಡೋದಕ್ಕೂ ಕೂಡ ಸುಂದರವಾಗಿ ಕಾಣ್ತಾ ಇದೆ ಅಂದರೆ ಖಂಡಿತ ತಿಂತಾರೆ. ಸೊ ಹೆಲ್ತ್ ವೈಸ್ಗೆ ಹೇಗೆ ಚೆನ್ನಾಗಿ ಮಾಡಿಕೊಡ್ಬೇಕು, ಈ ಥರ ಮಾಡಿ ಕೊಡಬೇಕು, ಮಕ್ಕಳಿಗೆ ಖುಷಿ ಆಗ್ತದೆ. ವೆರಿ ನೈಸ್ ಐಡಿಯಾ. ಮತ್ತು ತಪ್ಪಿದ್ದು ಹೀಗೆ ಸೊಪ್ಪಿದ್ದು ಹೀಗೆ ಶಾಖ ಕೊಟ್ಟು ಬಿಸಿ ಮಾಡಿ ಹೀಗೆ ಬಿಸಿ ಹಿಡಿದು ಹೀಗೆ ಶಾಖ ಕೊಟ್ಟು ಅದರ ರಸವನ್ನು ನೆತ್ತಿಗೆ ಹಾಕಿದರೆ ಶೀತ ಎಲ್ಲ ಇಳಿದು ಹೋಗ್ತದೆ ಸ್ನಾನ ಮಾಡಿಸುವಾಗ. ಎಷ್ಟೆಲ್ಲ ಔಷಧೀಯ ಗುಣ ಇದೆ. ಸೊ ಮನೆಯಲ್ಲಿ ತುಂಬ ಕಫ ಇದ್ದರೆ ಸಹ ಇದರದ್ದು ಕಲ್ಲು ಸಕ್ಕರೆ ಅಥವಾ ಜೇನುತುಪ್ಪದ ಹಾಕಿ ಇದನ್ನು ರಸ ತೆಗೆದು ಇದರದ್ದು ಕೊಟ್ಟರೆ ಹೋಗುತ್ತೆ. ಶುಂಠಿ ರಸ, ನೀರುಳ್ಳಿ ರಸ ಎಲ್ಲ ಕೊಟ್ಟರೆ ಮಕ್ಕಳಿಗೆ ಖಾರ ಆಗ್ತದಲ್ಲ, ಬೊಬ್ಬೆ ಹಿಡಿತಾರಲ್ಲ, ಇದೇನು ಖಾರ ಇಲ್ಲ, ಆದರೆ ಸಹ ಕಫ ಎಲ್ಲ ಚೆನ್ನಾಗಿ ಹೋಗ್ತದೆ. ಸೊ ಬರೀ ಔಟರ್ ಕವರ್ ಮತ್ತು ಆಲೂಗಡ್ಡೆ ಸ್ವಲ್ಪ ಬೇಯಬೇಕು. ಸಂಬರವಳ್ಳಿ ಅಂತೂ ಬೇಗ ಬೆಂದ್ಬಿಡುತ್ತೆ. ಸೊ ಇದಾಗಿದೆ ಈಗ? ಹಾಂ, ಆಗಿದೆ. ತಗೊಳ್ಬೋದಲ್ಲ? ಸಾಂಬಾರ್ ಬಳ್ಳಿ ಸೊಪ್ಪು ಮತ್ತು ಆಲೂಗಡ್ಡೆ ಪೋಡಿ. ಥ್ಯಾಂಕ್ ಯು ಸೊ ಮಚ್. ಸೊ ಸಂಬರವಳ್ಳಿ ಹಾಗೂ ಆಲೂಗಡ್ಡೆಯ ಪೋಡಿ ಸೊ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿ ಕೊಟ್ಟಿದ್ದೀರಿ. ಸೊ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ, ಆರೋಗ್ಯಕ್ಕೂ ಕೂಡ ಉತ್ತಮವಾದಂಥದ್ದು. ಥ್ಯಾಂಕ್ ಯು ಸೋ ಮಚ್. ಬಿಸಿ ಬಿಸಿಯಾದಂಥ ಸಂಬರವಳ್ಳಿ ಹಾಗೂ ಆಲೂಗಡ್ಡೆ ಪಕೋಡ ರೆಡಿಯಾಗಿದೆ. ಸೊ ಟೀ
ಒಂದು ಜೊತೆಗಿದ್ರಂತೂ ತಿನ್ನೋದಕ್ಕೆ ಸೂಪರ್. ಸೊ ಮಧ್ಯಾಹ್ನದ ಊಟಕ್ಕೂ ಚೆನ್ನಾಗಿರುತ್ತಾ ನೋಡಬೇಕು. ಸೊ ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಸಂಬರವಳ್ಳಿ ಆಲೂಗಡ್ಡೆ ಪೋಡಿ ತಯಾರಿಸೋ ವಿಧಾನ. ಮೊದಲು ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಪುಡಿ, ಕಡಲೆ ಹಿಟ್ಟು, ಸ್ವಲ್ಪ ನೀರು ಹಾಕಿ ಹದವಾಗಿ ಕಲಸಿಟ್ಟುಕೊಳ್ಳಿ. ನಂತರ ಸಂಬರವಳ್ಳಿಯ ನಡುವೆ ಆಲೂಗಡ್ಡೆಯ ತುಂಡನ್ನು ಇಟ್ಟು ಮಡಚಿ ಟೂತ್ಪಿಕ್ನಿಂದ ಚುಚ್ಚಿ. ಆ ಬಳಿಕ ಕಡಲೆ ಹಿಟ್ಟಿನಲ್ಲಿ ಅದ್ದಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿ ಸಂಬರವಳ್ಳಿ ಆಲೂಗಡ್ಡೆ ಪೋಡಿ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ಸ್ವಾದಿಷ್ಟ. ಸೊ ಸಂಬರವಳ್ಳಿ ಹಾಗೂ ಆಲೂಗಡ್ಡೆ ಪಕೋಡ ಟೇಸ್ಟ್ ನೋಡೋಣ. ತಗೊಳ್ಳಿ. ಸೊ ಇಟ್ಕೊಳ್ಳೋದಕ್ಕೂ ಕೂಡ ಒಳ್ಳೆ ಟೂತ್ಪಿಕ್ಕೆಲ್ಲ ರೆಡಿ ಇದೆ ಅದರಲ್ಲೇ. ಆ್ಯಕ್ಚುಲಿ ಐಡಿಯಾ ತುಂಬ ಇಷ್ಟ ಆಯಿತು. ಸೊ ತುಂಬ ಚೆನ್ನಾಗಿದೆ. ಖಾಲಿ ಹಾಗೆ ಸಂಬರವಳ್ಳಿ ಅಂದರೆ ಖಂಡಿತವಾಗ್ಲೂ ಮಕ್ಕಳೆಲ್ಲ ಸ್ವಲ್ಪ ಮೂಗು ಮುರಿತಾರೆ. ಸೊ ಈ ಥರ ತುಂಬ ಚೆನ್ನಾಗಿದೆ. ಮಧ್ಯದಲ್ಲಿ ಆಲೂಗಡ್ಡೆ ಬೇರೆ ಇದೆ. ಸೂಪರ್, ವೆರಿ ನೈಸ್. ಸೊ ಮಧ್ಯಾಹ್ನದ ಊಟಕ್ಕೂ ಕೂಡ ಸ್ವಲ್ಪ ಖಾರ ಜಾಸ್ತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿದೆ. ಸೊ ಇನ್ನು ಇದನ್ನು ಟೇಸ್ಟ್ ನೋಡೇ ಬಿಡೋಣ. ಸೊ ಚರ್ಸ್ ತಗೊಳ್ಳಿ. ಸ್ವಲ್ಪ ಚರ್ಸ್. ಅದನ್ನು ಹಾಗೆ ಸ್ಟೈಲಲ್ಲಿ ತಿನ್ನಬೇಕು. ಐಸ್ ಕ್ರೀಮ್ ಕೋನ್ಸ್ ಇದೆಲ್ಲ ತಿಂದಿದ್ದೀನಿ. ಈ ಥರ ಅಡ್ಡೆ ಕೋನ್ ಸಖತ್ತಾಗಿದೆ. ನನಗೆ ಈ ಐಡಿಯಾ ತುಂಬ ಇಷ್ಟ ಆಯಿತು. ಸಾಂಪ್ರದಾಯಿಕ ಅಡುಗೆ. ಸೊ ಮೊದಲು ಕೂಡ ಮಕ್ಕಳನ್ನು ಈ ಥರ ಮಂಗ ಮಾಡಿ ತಿನ್ನಿಸೋದಕ್ಕೆ ಏನೆಲ್ಲ ಪ್ರಯತ್ನ ಪಡ್ತಾಯಿದ್ರು ಎಲ್ಲ ಒಂದೊಂದೇ ಗೊತ್ತಾಗುತ್ತೆ. ಹೆಸರು ಮಾತ್ರ ಬೇರೆ. ಸೊ ಚಿಲ್ಮಿ ಅಡ್ಡೆ ತುಂಬ ಚೆನ್ನಾಗಿದೆ. ವಾವ್, ಸೂಪರ್, ಆಸಮ್. ಸೊ ತುಂಬ ಇಷ್ಟ ಆಯಿತು. ಸೊ ಎರಡೂ ಕೂಡ ಡಿಫ್ರೆಂಟ್ ಟೈಪ್ ಆಫ್ ರೆಸಿಪಿ. ಸೊ ಯೂಶ್ವಲಿ ನಾವು ಮಾಡಿದನ್ನೇ ಮಾಡಿದರೂ ಕೂಡ ಅದರಲ್ಲಿ ಒಂದು ಹೊಸತನ ಅಂತ ಇರಲ್ಲ. ಈ ಥರ ಏನಾದರೂ ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರೂ ಕೂಡ ಅದು ತುಂಬ ಟೇಸ್ಟಿನೂ ಅನಿಸುತ್ತೆ, ನೋಡೋದಕ್ಕೂ ಮುದ ನೀಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಎರಡು ಕೂಡ ಸೂಪರ್ಬ್ ಅಡುಗೆ. ತುಂಬ ಇಷ್ಟ ಆಯಿತು. ನಿಮಗೆ ಹೇಗೆ ಅನ್ನಿಸ್ತು ನಮ್ಮ ಅಡುಗೆ ಮನೇಲಿ ಕುಕ್ ಮಾಡಿ? ನನಗೆ ಅಂದರೆ ನಾವು ಯಾವುದ್ರಲ್ಲಿ ಸಹ ಹೆಚ್ಚು ಭಾಗವಹಿಸೆಲ್ಲ ಗೊತ್ತಿಲ್ಲ ನಮಗೆ. ನನಗೆ ತುಂಬ ಖುಷಿ ಆಯಿತು. ಮನೆಯಲ್ಲೆಲ್ಲ ಕೆಲಸ ಉಂಟು ಅಂತ ಹೇಳಿದೆ. ಅದಕ್ಕೆ ಎಂತ ಆಗೋದಿಲ್ಲ ಹೋಗಿ. ಮತ್ತು ನಂದು ದೊಡ್ಡ ಸೊಸೆ, ಸಣ್ಣ ಸೊಸೆ, ಮಗಳು ಎಲ್ಲ ಹೋಗಿ ಅಮ್ಮ ಅಂತ ಹೇಳಿದರು. ಮತ್ತೆ ಸೀದೆ ಎತ್ಕೊಂಡು ಬರ್ತಾ ಇದ್ದೆ. ಚಾನ್ಸ್ ಸಿಗೋದಿಲ್ಲ, ಹೋಗಿ ಅಮ್ಮ ಅಂತ ಹೇಳಿದರು. ಖಂಡಿತವಾಗ್ಲೂ ಈ ಥರ ಒಳ್ಳೆ ಅಡುಗೆ ಮಾಡುವಾಗ ಚಾನ್ಸ್ ಸಿಗೋದಿಲ್ಲ ಅಂತ ಯಾಕೆ ಹೇಳ್ತಾರೆ ಅಂದರೆ ನಾವು ಭಾಗವಹಿಸಲಿಲ್ಲಲ್ಲ. ತುಂಬ ರುಚಿಕರವಾದಂಥ ಅಡುಗೆ. ತುಂಬ ಖುಷಿ ಆಯಿತು. ಇನ್ನಷ್ಟು ಸಾಂಪ್ರದಾಯಿಕ ಅಡುಗೆಗಳನ್ನು ನಮಗೆ ಬಂದು ಹೇಳ್ಕೊಡಿ. ಒಳ್ಳೆ ರುಚಿಕರವಾದಂಥ ಅಡುಗೆ. ಸೊ ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರು ಕಾಣಿಕೆ. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಧನ್ಯವಾದಗಳು. ಇವತ್ತಿನ ಈ ಸಂಚಿಕೆಯಲ್ಲಿ ಸಾಂಪ್ರದಾಯಿಕ ಅಡುಗೆ, ಮತ್ತೊಂದು ಇನ್ನೋವೇಟಿವ್ ಅಡುಗೆ. ಸೊ ಎಷ್ಟೆಲ್ಲ ಕಾಂಬಿನೇಷನ್ ಅಲ್ವಾ. ಮೊದಲು ಕೂಡ ಸಾಂಪ್ರದಾಯಿಕ ಅಡುಗೆಯಲ್ಲಿ ಇನ್ನೋವೇಷನ್ಸ್ ತೋರಿಸ್ತಾ ಇದ್ರು ಅಂತ ಈಗ ಪ್ರಮಾಣ ಆಯಿತು. ಸೊ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸಾಂಪ್ರದಾಯಿಕ, ಇನ್ನೋವೇಟಿವ್, ಡಿಫ್ರೆಂಟ್ ಟೈಪ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.